ಅದರಲ್ಲಿ ಕಡಿತಾ ಉಂಟು. ಸುಖಕರವಾಗಿ ಹೋಗುವ ಹಾಗೆ ಸುಖಕರವಾಗಿ ಹೋಗುವ ಹಾಗೆ ಎಲ್ಲರೂ ಆಶೀರ್ವಾದ ಮಾಡಬೇಕೆಲ್ಲ. ಸುರಪಾಲನನ್ನು ನಿನ್ನ ವಿರೋಧಿಯಾಗಿ ಬಂದವ ಸಾಮಾನ್ಯನಲ್ಲ. ಸಂಭವಿಸಿದ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕು. ನನಗೆ ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದೇ ಇದ್ದಾರೆ. ಸೊಪ್ಪೆಯಾದಂತಹ ಮಾಲಿನಿ ನಾನಲ್ಲ. ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ನಾನು? ಸರಿ, ದುರ್ದೀರನಾದಂತಹ ಮಗನಪ್ಪನಿದ್ದಾನೆ, ಅವನನ್ನೇ ಕರೆಯಿದ್ದೇನೆ. ಸಮಸ್ತ ವಿಷಯಗಳು ಅವನಲ್ಲಿ ಹೇಳಿ ನಿಮಗೊಂದು ಗಟ್ಟಿಯನ್ನು ಕಾಣಿಸ್ತೀರಿ. ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗ
ಸಾಕ್ಷಿಯಾನೆ ನನ್ನ ಪಾಲಿಗೆ ನಿರ್ಲಕ್ಷ್ಯ ಬರಲಿ ಹೋರಾಟಕ್ಕೆ ರೆಕ್ಕೆಯನ್ನೇ ಮಾರಿ ದೇವತೆಗಳಿಗೆ ಔತಣ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ನನಗಿದೆ. ತೆಗೆದುಕೋ ಮಗಡಿ. ಆಶೀರ್ವಾದಿಸಮ್ಮ. ಶುಭವಾಗಲಿ ಕಲ್ಲ. ಹೋಗಿ ಬರುತ್ತಾರ. ನನ್ನಲ್ಲಿರುವಂತಹ ಅಂತಃಸತ್ವವನ್ನ ಹೊರಗೆ ದಿವ್ಯ ಶಕ್ತಿಯನ್ನು ಹೊರಗೆ ನಮ್ಮಲ್ಲಿರುವಂತಹ ದಿವ್ಯ ತೇಜಸ್ಸನ್ನು
ಕೇಳುವಂತೆಯೇ ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ವಧೆಗಾಗಿ ಈ ಕ್ಷಣದಲ್ಲಿಯೇ ನನ್ನವರಾದ ಶಂಕದುರ್ಗರನ್ನು ತಡೆಯುತ್ತ ಮುಂದೆ ಇದರಾಗಿ ಬಂದವನು ಸಾಮಾನ್ಯನಲ್ಲ, ಮೂರು ಲೋಕದ ಅಧಿಕಾರಿ. ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿಯನ್ನು ನೆನಪಿನಲ್ಲಿ ಇನ್ನು ವಿಚಾರವಾಗಿ ತಿಳಿದೇ ಬಂದವಳು ನಾನು. ವಿಧಿಯಿಂದ ಬರಬಂತಹ ನೀನು ಹೆಚ್ಚು ಯಾಗಾದಿಗಳನ್ನೆಲ್ಲ ಹಾಡ ಸಿಗಿದೆಯೋ, ದೇವತೆಗಳನ್ನು ಕಣಕಿದೆಯೋ, ಸೂರ್ಯ ಚಂದ್ರಮಹಚಾರಕ್ಕೆ ಪಕ್ಷಪಾತಿಯಾಗಿ ಬಂದವಳು ನಾನು. ಸಾರಿ ಹೇಳುತ್ತಾ ಇದ್ದೇನೆ, ದೇವ ಸಂಪತ್ತಿ ಶರಣಾಗು, ಇಲ್ಲವಾದರೆ ಶಿರ.
ಹಾಗೆ ಬಂದವನು ನಾನು ಅಷ್ಟಭುಜೆ ಅಯೋ ನಿಜ ನಿನಗದ ಗಿಡ ಮೃತ್ಯು